ಇಡ್ಯ ಶ್ರೀ ಮಹಾಲಿಂಗೇಶ್ವರ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಪೋಷಕರ ಮಹಾಸಭೆಯು ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನು ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಪುಂಡಲೀಕ ಹೊಸಬೆಟ್ಟು ಅವರು ವಹಿಸಿದ್ರು. ಈ ಸಂದರ್ಭ ಮಾತನಾಡಿದ ಅವರು, ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಶಾಲೆಯ 23 ವಿದ್ಯಾರ್ಥಿಗಳು ಗರಿಷ್ಠ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಅವರನ್ನ ಅಭಿನಂದಿಸಿದ ಅವರು, ಶಿಕ್ಷಕ ರಕ್ಷಕ ಸಂಘವು ನಿರಂತರ 6 ವರ್ಷ ಗಮನಾರ್ಹ ಸಾಧನೆಯನ್ನ ಮಾಡಿದೆ. ಅದರಲ್ಲಿ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗೆ ಸೋಲಾರ್ ಅಳವಡಿಸಿ ವರ್ಷಕ್ಕೆ 2 ಲಕ್ಷ ಮೆಸ್ಕಾಂ ಕರೆಂಟ್ ಬಿಲ್ ಅನ್ನ ಉಳಿತಾಯ ಮಾಡಿರುವುದು ಶಿಕ್ಷಕ ರಕ್ಷಕ ಸಂಘದ ಮಹಾ ಸಾಧನೆ ಎಂದು ಹೇಳಿದರು. ಈ ಹೊತ್ತಲ್ಲಿ ನಮ್ಮ ಕೋಶಾಧಿಕಾರಿಗೆ ನಮ್ಮ ಶ್ರೀಮತಿ ಮಾಲಿನಿ ಬಗೆಯವರು ಉಪಾಧ್ಯಕ್ಷರಾಗಿ ನಾಗವೇಣಿ ಬಿ ಅವರು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಸಹಕಾರ ಮಾಡಿದ್ದಾರೆ. ಅವರಿಗೆ ಕೂಡ ಇಬ್ಬರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದೆ. ಹೆಚ್ಚಿನ ರಿಪೋರ್ಟ್ ಎಲ್ಲ ಬರೋದು ವಿದ್ಯಾದಾಯನಿ ಸಂಸ್ಥೆದು, ಗೋವಿಂದ ಸಂಸ್ಥೆದು. ಮಹಾಲಿಂಗೇಶ್ವರ ಶಾಲೆ ನಡೀತಾ ಇತ್ತು, ಆ ಮಕ್ಕಳ ಸಾಧನೆ ಕಾಣ್ತಿರಲಿಲ್ಲ. ಇದಕ್ಕೆ PTA ಸಂಸ್ಥೆ ಅಸ್ತಿತ್ವಕ್ಕೆ ಬಂದ ನಂತರ ನಾವೊಂದು ನಮ್ಮ ಸಮಿತಿಯಲ್ಲಿ ನಿರ್ಣಯ ಮಾಡಿದ್ವಿ, ಮಕ್ಕಳನ್ನು ಗುರುತಿಸುವ ಕೆಲಸ ಮಾಡುವ, ಆ ಮಕ್ಕಳು ಸಾಧನೆ ಮಾಡಿದ್ರೆ ಫ್ಲೆಕ್ಸ್ ಅಲ್ಲಿ ಅವರ ಹೆಸರು ಹಾಕುವ, ಮಕ್ಕಳು ಸಾಧನೆ ಮಾಡಿದ್ರೆ ಅದು ಪೇಪರಿಗೆ ರಿಪೋರ್ಟ್ ಕೊಡುವ. ಯಾಕೆಂದ್ರೆ ಆ ಮಕ್ಕಳ ಹೆತ್ತವರು ಎಷ್ಟು ಅದರ ಹಿಂದೆ ವ್ಯವಸ್ಥಿಸಿದ್ರೆ ಅವರಿಗೆ ಗೊತ್ತಿಲ್ಲ. ಈ ವೇಳೆಯಲ್ಲಿ ಶಿಕ್ಷಕ ರಕ್ಷಕ ಸಂಘದ ವತಿಯಿಂದ ಸತತ 6 ವರ್ಷ ಅಧ್ಯಕ್ಷರಾಗಿ ಸಾಧನೆ ಮಾಡಿದ ಪುಂಡಲೀಕ ಹೊಸಬೆಟ್ಟು ಅವರನ್ನು ಅಭಿನಂದಿಸಲಾಯಿತು. ಇದೇ ವೇಳೆ ಶಾಲಾ ಆಡಳಿತ ಸಮಿತಿಯ ಸಂಚಾಲಕರಾದ ಸತೀಶ್ ರಾವ್, ಇಡ್ಯ ಸಮಿತಿಯ ಉಪಾಧ್ಯಕ್ಷ ಗುಣಶೇಖರ್ ಶೆಟ್ಟಿ, ಕಾರ್ಯದರ್ಶಿ ಗಂಗಾಧರ್ ಕೆ, ಸಮಿತಿಯ ಸದಸ್ಯ ಬಿಕೆ ತಾರನಾಥ್, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಮಾಲಿನಿ ಪಂಗೇರ, ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ನಾಗವೇಣಿ, ಶಿಕ್ಷಕಿ ಲಾವಣ್ಯ, ಜ್ಯೋತಿ ರವಿಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹೊಸ ಶಿಕ್ಷಕ ರಕ್ಷಕ ಸಮಿತಿಯನ್ನು ರಚಿಸಲಾಯಿತು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.